ಎಲ್ಲರಿಗೂ ಸಹ ವಂದನೆಗಳು. ಈಗ ಇಷ್ಟ ದೇವರನ್ನು ನೆನೆಸಿಕೊಂಡು ಯೋಗ ಮಂತ್ರ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲ್ಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಕೇಶವ ಸ್ಮೃತಿ ಸಂವರ್ಧನ ಸಮಿತಿ, ಸಂಘನಿಕೇತನ ಮಂಗಳೂರು ಹಾಗೂ ನಮ್ಮ ಟಿವಿಯ ಚಾನಲ್ನ ಸಂಯೋಜನೆಯೊಂದಿಗೆ ಆರೋಗ್ಯಕ್ಕಾಗಿ ಯೋಗ ಈ ಒಂದು ಸಂಚಿಕೆಯಲ್ಲಿ ಬಂಧುಗಳೇ ಎಲ್ಲ ವೀಕ್ಷಕ ಬಾಂಧವರಿಗೆ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ, ಇದೀಗ ನಾವು ದೈಹಿಕ ಆರೋಗ್ಯ, ಚಿತ್ತಶಾಂತಿ ಇರುವಂತಹ ನಮ್ಮ ಭಾರತೀಯ ಸಂಸ್ಕೃತಿ ಕಲೆಯಾದ ಪತಂಜಲಿ ಋಷಿಮುನಿಗಳು ತಿಳಿಸಿದಂತಹ ಅಷ್ಟಾಂಗ ಯೋಗದ 3ನೇ ಮೆಟ್ಟಿಲೆ ಆಸನ, ಸ್ಥಿರಂ ಸುಖಂ ಆಸನಂ. ಬಂಧುಗಳೇ, ಈ ಒಂದು ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಮ್ಮ ಆರೋಗ್ಯದ ರಕ್ಷಣೆಗೆ, ಆರೋಗ್ಯದ ಪಾಲನೆಗೆ ಅಥವಾ ಇಮ್ಯುನಿಟಿ ಪವರ್ ಡೆವಲಪ್ ಆಗಲಿಕ್ಕೆ ಪುರಾತನ ಕಾಲದ ಈ ವಿದ್ಯೆಯಾದ ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ವೇದ ಗುರುಕುಲ ಪದ್ಧತಿಯಲ್ಲಿ ಗುರುಗಳು ಶಿಷ್ಯರಿಗೆಲ್ಲ ತರಬೇತಿ ನೀಡುತ್ತಿರುವಂತಹ ಈ ಒಂದು ಯೋಗ, ಇದರ ಬಗ್ಗೆಯ ಸಂಕ್ಷಿಪ್ತ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ಪಡೆಯೋಣ. ಬಂಧುಗಳೇ, ಈ ಯೋಗ ಪ್ರಾರಂಭ ಮಾಡುವ ಮುಂಚೆ ಯಾವಾಗಲೂ ಆರಂಭದಲ್ಲಿ ಇಷ್ಟ ದೇವರನ್ನು ನೆನೆಸಿಕೊಂಡು ಆಮೇಲೆ ಶಾಂತವಾದ ವಾತಾವರಣ ನಿರ್ಮಾಣ ಮಾಡಬೇಕು. ಹಾಗೆ ಗಾಢವಾದ ಮೌನಕ್ಕೆ ಬರಬೇಕು. ಹಾಗೆ ನಮ್ಮ ಮನಸ್ಸನ್ನು ಒಂದೆಡೆ ಕೇಂದ್ರೀಕೃತಗೊಳಿಸಬೇಕು, ಮನಸ್ಸನ್ನು ನಿರ್ಮಲಗೊಳಿಸಬೇಕು, ನಿಶ್ಚಿಂತೆಯಾಗಿರಿಸಬೇಕು, ಕಾಮ್ ಆಗಬೇಕು, ಕ್ವೈಟ್ ಆಗಬೇಕು. ಚಂಚಲತೆ ನಿವಾರಣೆಗೆ ಅಷ್ಟಾಂಗ ಯೋಗದ 7ನೇ ಮೆಟ್ಟಿಲೆ ಧ್ಯಾನ. ಒಂದು ಚಿಕ್ಕ ಧ್ಯಾನವನ್ನು ಗಮನಿಸೋಣ. ಈಗ ಈ ಒಂದು ಚಿಕ್ಕ ಧ್ಯಾನ, ತೋರು ಬೆರಳು, ಹೆಬ್ಬೆರಳಿನ ತುದಿ ಚಿನ್ಮುದ್ರೆ, ಬೆನ್ನು, ಕುತ್ತಿಗೆ, ಶಿರಸ್ಸು ನೇರ, ದೇಹ ಸಡಿಲ, ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ, ಕ್ಲೋಸ್ ಯುವರ್ ಐಸ್. ಗಮನಿಸಿ ಬಂಧುಗಳೇ, ಈಗ ಆಕಾಂಕ್ಷ ಇದನ್ನು ಪ್ರಾತ್ಯಕ್ಷಿಕೆ ಮೂಲಕ ಪ್ರಸ್ತುತಪಡಿಸ್ತಾ ಇದ್ದಾರೆ. ಈ ರೀತಿ ಯಾವುದಾದ್ರು ಒಂದು ಆಸನ, ಈಗ ಅವರು ಪದ್ಮಾಸನ ಭಂಗಿಯಲ್ಲಿದ್ದಾರೆ. ತೀರಾ ಕಷ್ಟವಾದರೆ ಸುಖಾಸನ, ವಜ್ರಾಸನ ಅಥವಾ ವೀರಾಸನ, ಅಥವಾ ತೀರಾ ಕಷ್ಟ ಆದರೆ ಕುರ್ಚಿಯಲ್ಲಿ ಕುಳಿತು ಸಹ ಮಾಡ್ಬೋದು. ಕೂತ್ಕೊಂಡಾಗ ಬೆನ್ನು ಕುತ್ತಿಗೆ ನೇರ ಮಾಡಬೇಕು. ಈ ರೀತಿ ಆಂತರಿಕ ವಿಷಯಗಳಾದ ಶ್ವಾಸೋಚ್ಛ್ವಾಸವನ್ನೇ ಗಮನಿಸುತ್ತಾ ಇರಬೇಕು. ಇಲ್ಲಿ ಶಾಂತವಾದ ವಾತಾವರಣ ನಿರ್ಮಾಣ ಮಾಡಬೇಕು. ಬಂಧುಗಳೇ, ಕಣ್ಣು ಮುಚ್ಚಿ ಆಂತರಿಕ ವಿಷಯಗಳಾದ ಶ್ವಾಸೋಚ್ಛ್ವಾಸವನ್ನೇ ಗಮನಿಸೋಣ. ಮೂಗಿನಲ್ಲಿ ಹರಿದಾಡುವ ಉಸಿರು, ನಾರ್ಮಲ್ ಬ್ರೀತ್, ಗೋನ್ ದೆನ್ ಕೌಂಟಿಂಗ್ ದ ನಾರ್ಮಲ್ ಬ್ರೀತ್. ಆಮೇಲೆ ಉಸಿರನ್ನು ಗಮನಿಸಿಕೊಂಡು ಆ ಉಸಿರನ್ನು ಲೆಕ್ಕ ಹಾಕಬೇಕು. ಉಸಿರು ಮೇಲೆ ಕೆಳಗೆ ಹೋಗುವುದು ಒಂದು, ಆ ರೀತಿ. ಹಾಗೆ ನಿಧಾನವಾಗಿ ಸಹಜ ಸ್ಥಿತಿ. ಆರಂಭದಲ್ಲಿ ಚಿಕ್ಕ ಧ್ಯಾನ ಅಭ್ಯಾಸ ಮಾಡಬೇಕು. ಯಾಕಂದರೆ ಧ್ಯಾನ ಎಂದರೆ ತಲ್ಲೀನತೆ, ಸ್ವಪರಿಚಯ ಕಲೆ, ತನ್ನದೇ ಪ್ರತಿಬಿಂಬ, ತನ್ನ ಆಂತರ್ಯಗಳನ್ನು ಸೂಕ್ಷ್ಮವಾಗಿ ಪರೀಕ್ಷಿಸಿಕೊಳ್ಳುವ ಸಾಧನ. ಆರಂಭದಲ್ಲಿ ಬಹಳ ಕಷ್ಟ ಆಗ್ತದೆ ಎಳೆಯ ಮಕ್ಕಳಿಗೆ. ಅಭ್ಯಾಸ ಮಾಡ್ತಾ ಮಾಡ್ತಾ ಸುಲಭವಾಗಿ. ಅದಕ್ಕೋಸ್ಕರ ಮನಸ್ಸನ್ನು ಒಮ್ಮೆ ಕೇಂದ್ರೀಕೃತಗೊಳಿಸೋಕ್ಕೆ ಈ ರೀತಿ ಜ್ಞಾನ ಸರಸ್ವತಿ ಮುದ್ರೆ ಧಾರಣೆ ಮಾಡಿ ಒಮ್ಮೆ ಉಸಿರನ್ನು ಗಮನಿಸುವ ಚಿಕ್ಕ ಧ್ಯಾನ. ಅದು ಯೋಗ ಪ್ರಾರಂಭ ಮಾಡುವ ಮುಂಚೆ ಆರಂಭದಲ್ಲಿ ಅದರ ಸಿದ್ಧತೆಗೆ ಸುಲಭವಾಗುತ್ತದೆ. ಬಂಧುಗಳೇ, ಈಗ ನಾವು ಸರಳ ಧ್ಯಾನ ಸಂಕ್ಷಿಪ್ತವಾಗಿ ಗಮನಿಸಿದ್ದೇವೆ. ಇನ್ನು ಮುಂದಿನ ಹಂತ ಸುಖ ಪ್ರಾಣಾಯಾಮ. ಯಾಕಂದರೆ ಇಲ್ಲಿ ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚಾಗಬೇಕು, ಆಕ್ಸಿಜನ್ ಹೆಚ್ಚು ಈಸಿಯಾಗಿ ಒಳಗಡೆ ಹೋಗಲಿಕ್ಕೆ, ಮಲಿನ ಗಾಳಿ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬರಲಿಕ್ಕೆ ಸರಳ ಪ್ರಾಣಾಯಾಮ, ಸುಖ ಪ್ರಾಣಾಯಾಮ ಒಮ್ಮೆ ಗಮನಿಸೋಣ. ಈಗ ಪದ್ಮಾಸನೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಈ ರೀತಿ ಬೆನ್ನು ಕುತ್ತಿಗೆ ನೇರ ಮಾಡಬೇಕು, ದೇಹ ಸಡಿಲ, ಕಣ್ಣು ಮುಚ್ಚಿ ನಿಧಾನವಾಗಿ ನಿರಂತರವಾಗಿ ಉಸಿರನ್ನು ಪೂರ್ತಿ ಹೊರಕ್ಕೆ ಬಿಡಬೇಕು. ಎಕ್ಸೇಲ್ ಅಂದರೆ ರೇಚಕ. ಆಮೇಲೆ ದೀರ್ಘವಾಗಿ ಉಸಿರನ್ನು ಒಳಕ್ಕೆ ತೆಗೆದುಕೊಳ್ಬೇಕು. ಪೂರಕ, ಡೀಪ್ ಇನ್ಹೇಲ್, ಡೀಪ್ ಎಕ್ಸೇಲ್. ಇದೆಲ್ಲ ನಿಧಾನವಾಗಿ ನಿರಂತರವಾಗಿ ನಿಶ್ಶಬ್ದವಾಗಿ ಅಭ್ಯಾಸ ಮಾಡಬೇಕು. ಪ್ರಾಣಕ್ಕೆ ಹೊಸ ಆಯಾಮ. ಪ್ರಾಣಾಯಾಮ ಮೀನ್ಸ್ ಬ್ರೆತ್ ಕಂಟ್ರೋಲ್. ಅದಕ್ಕೆ ಪತಂಜಲಿ ಋಷಿಮುನಿಗಳು ಹೇಳಿದ್ದಾರೆ, ಶ್ವಾಸ ಪ್ರಶ್ವಾಸಯೋ ಗತಿರ್ವಿಚ್ಛೇದ ಪ್ರಾಣಾಯಾಮ. ಉಸಿರಿನ
ಪೂರಕ ರೇಚಕಗಳ ವೇಗವನ್ನು ಕಡಿಮೆ ಮಾಡುವುದೇ ಪ್ರಾಣಾಯಾಮ. ನೋಡಿ, ಈಗ ಸುಖ ಪ್ರಾಣಾಯಾಮ ಮಾಡ್ತಾ ಇದ್ದಾರೆ ದೀರ್ಘವಾಗಿ. ನೋಡಿ, ಉಸಿರು ತಗೊಳ್ಳುವಾಗ ಈ ರೀತಿ ಚೆಸ್ಟ್ ಎಕ್ಸ್ಪಾಂಡ್ ಆಗ್ತದೆ, ಹೊಟ್ಟೆ ಸಹ ದೊಡ್ಡದಾಗ್ತದೆ. ಆಮೇಲೆ ಬಿಡುವಾಗ ಪೂರ್ತಿ ಒಳಕ್ಕೆ ಹೋಗಬೇಕು. ಇದರಲ್ಲಿ ಕುಂಭಕ ಬೇಡ, ಕುಂಭಕ ರಹಿತ ಒಳ್ಳೆಯದು, ಯಾಕೆಂದರೆ ಯಾವುದೇ ರೀತಿಯ ಅಡ್ಡ ಪರಿಣಾಮ ಸಹ ಇರುವುದಿಲ್ಲ. ಈ ರೀತಿ 3 ಬಾರಿ, 6 ಬಾರಿ, 9, 16 ಎಲ್ಲ ಮಾಡೋದು. ಇದು ಮುಂಜಾನೆ ಮಾಡಿದರೆ ಬಹಳ ವಿಶೇಷ ಬಂಧುಗಳೇ. ಸುಖ ಪ್ರಾಣಾಯಾಮ, ಸರಳ ಪ್ರಾಣಾಯಾಮ, ಈಸಿ ಪ್ರಾಣಾಯಾಮ, ಸಿಂಪಲ್ ಪ್ರಾಣಾಯಾಮ ಯಾರಿಗೂ ಮಾಡೋದು. ಇನ್ ಕೇಸ್ ಕೋವಿಡ್ ಪೇಷಂಟಿಗೂ ಸಹ ಕ್ವಾರಂಟೈನಲ್ಲಿದ್ದಾಗ ಅಥವಾ ಮಲಗಿಕೊಂಡು ಸಹ ಈ ಪ್ರಾಣಾಯಾಮ ಸಹ ಮಾಡ್ಬೋದು. ನಿಧಾನವಾಗಿ ಮಾಡಿ ಚಿನ್ಮುದ್ರೆ ಮಾಡಿದರೆ ವಿಶೇಷ. ಈ ರೀತಿ 3 ಬಾರಿ 6 ಬಾರಿ ಎಲ್ಲ ಅಭ್ಯಾಸ ಮಾಡಬೇಕು. ಪ್ರಾಣಕ್ಕೆ ಹೊಸ ಆಯಾಮ ಪ್ರಾಣಾಯಾಮ. ಬಂಧುಗಳೇ, ಇದೀಗ ಪ್ರಾಣಾಯಾಮದ ಬಗ್ಗೆಯ ಸಂಕ್ಷಿಪ್ತ ಮಾಹಿತಿ, ಇದು ಸರಳ ಪ್ರಾಣಾಯಾಮದ ಬಗ್ಗೆಯ ಮಾಹಿತಿಯನ್ನು ಪಡೆದುಕೊಂಡಿದ್ದೇವೆ. ಆಮೇಲೆ ವಿಶ್ರಾಂತಿ. ಇನ್ನು ಮುಂದಿನ ಹಂತಕ್ಕೆ ಹೋಗೋಣ. ಯೋಗ ಯಾವಾಗಲೂ ಪ್ರಾರಂಭ ಮಾಡುವಾಗ ಒಮ್ಮೆ ನಮ್ಮ ಇಷ್ಟ ದೇವರ ನೆನೆಸಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ಏಕಾಗ್ರತೆಗೆ, ಸ್ಥಿರತೆಗೆ, ಶಾಂತವಾದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಧ್ಯಾನ ಮಾಡಬೇಕು ಬಂಧುಗಳೇ. ಹಾಗೆ ನಮ್ಮ ಉಸಿರನ್ನು ಸಕ್ರಮಗೊಳಿಸಲಿಕ್ಕೆ ಸ್ವಚ್ಛವಾದ ಗಾಳಿ ಹೋದಾಗ ಅಲ್ಲಿ ಹೆಚ್ಚಿನ ಚಂಚಲತೆ ಎಲ್ಲ ನಿವಾರಣೆ ಆಗಲಿಕ್ಕೂ ಸಹ ಈ ಪ್ರಾಣಾಯಾಮ ಸಹಕಾರಿ ಆಗುತ್ತದೆ. ಇನ್ನೀಗ ಮುಂದಿನ ಹಂತಕ್ಕೆ ಹೋಗೋಣ. ಕೆಲವು ವ್ಯಾಯಾಮಗಳನ್ನು ಮಾಡಬೇಕು. ಈ ಯೋಗ ಮಾಡೋ ಮುಂಚೆ ಕೆಲವು ವ್ಯಾಯಾಮ, ಈ ಹಿಂದಿನ ಸಂಚಿಕೆಯಲ್ಲಿ ನಾವು ಬೇರೆ ಬೇರೆ ರೀತಿಯ ವ್ಯಾಯಾಮಗಳನ್ನು ನಿಂತುಕೊಂಡು ಮಾಡುವ ವ್ಯಾಯಾಮ, ನೆಕ್ ರೊಟೇಷನ್, ಬೇರೆ ಬೇರೆ ಪ್ರಕಾರಗಳನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ತೋರಿಸಿದ್ದೇವೆ. ಇವಾಗ ನಾವು ಶೋಲ್ಡರ್ ರೊಟೇಷನ್ ಗಮನಿಸೋಣ. ನೋಡಿ, ಪ್ರಥಮವಾಗಿ 2 ಕೈಗಳನ್ನು ಹೀಗೆ ನೇರ ಮಾಡಬೇಕು. ಆ ಕೈಯನ್ನು ಭುಜಕ್ಕೆ ಒತ್ತಿಟ್ಟು ಮೊಣಕೈಯನ್ನು ಜಾಯಿಂಟ್ ಮಾಡಬೇಕು. ಜಾಯಿನ್ ದ ಎಲ್ಬೋ, ರೊಟೇಟ್ ದ ಶೋಲ್ಡರ್ಸ್ ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್. ಇತ್ತೀಚಿನ ದಿನಗಳಲ್ಲಿ ತುಂಬ ಹೊತ್ತು ಆನ್ಲೈನ್ ನಾವು ಕೆಲಸ ಮಾಡಬೇಕಾಗ್ತದೆ. ಕಚೇರಿಯಲ್ಲಿ ತುಂಬ ಹೊತ್ತು ಕುಳಿತುಕೊಂಡು ಹೀಗೆ ಕೆಲಸ ಮಾಡ್ತಾ ಇದ್ದಾಗ ಇಂತಹ ಈ ರೀತಿಯ ಒಂದು ಭುಜಗಳ ವ್ಯಾಯಾಮ ಬಹಳ ಸಹಾಯವಾಗ್ತದೆ. ಈ ಭುಜಗಳ ಬಿಗಿತ ಮತ್ತು ಇಲ್ಲಿ ಒತ್ತಡ, ಸ್ಟ್ರೆಸ್ಗಳು, ನೋವುಗಳು. ನೆಕ್ ರೊಟೇಷನ್ಸ್ ನಾವು ಹಿಂದಿನ ಸಂಚಿಕೆಯಲ್ಲಿ ಗಮನಿಸಿದ್ದೇವೆ ಬಂಧುಗಳೇ. ಇದೀಗ ಭುಜಗಳ ವ್ಯಾಯಾಮ ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್, ಇನ್ನು ನಾರ್ಮಲ್ ವೇ, ಅಲ್ಲಿ ಮೊಣಕೈ ಜಾಯಿಂಟ್ ಆಗಬೇಕು. ಇನ್ನೊಮ್ಮೆ ಕೊನೆಯ ಬಾರಿ ನೋಡೋಣ. ಎಸ್, ರಿಲ್ಯಾಕ್ಸ್. ಈ ರೀತಿ ಈ ಸಂಚಿಕೆಯಲ್ಲಿ ನಾವು ಕುಳಿತುಕೊಂಡು ಕೆಲವು ಆಸನಗಳನ್ನು ಗಮನಿಸೋಣ. ಅದಕ್ಕಿಂತ ಮುಂಚೆ ದೇಹದ ಜಡತ್ತು ಹೋಗಿ ಲಘುತ್ತು ಬರಲಿಕ್ಕೆ ಕೆಲವು ಕುಳಿತುಕೊಂಡು ಮಾಡುವ ವ್ಯಾಯಾಮ ನೋಡೋಣ. ಹಿಂದಿನ ಸಂಚಿಕೆಯಲ್ಲಿ ಕೆಲವು ನಿಂತುಕೊಂಡು ನಾವು ನೋಡಿದ್ದೇವೆ. ಈಗ ಕುಳಿತುಕೊಂಡು ಮಾಡುವಂತಹ ಕೆಲವು ವ್ಯಾಯಾಮಗಳನ್ನು ನೋಡಿ ಆಮೇಲೆ ಕೆಲವು ಆಯ್ದ ಆಸನಗಳು, ಅದರಲ್ಲಿ ವಿಶೇಷವಾಗಿ ನಮ್ಮ ಲಂಗ್ಸ್ ಕೆಪ್ಯಾಸಿಟಿಗೆ, ಇಮ್ಯುನಿಟಿ ಪವರ್ ಬಿಲ್ಡಪ್ ಆಗಲಿಕ್ಕೆ, ರೋಗ ನಿರೋಧ ಶಕ್ತಿ ಹೆಚ್ಚಿಸುವಂತಹ ಭಾರತದ ಸಂಸ್ಕೃತಿ ಕಲೆಯಾದ ಈ ಅಷ್ಟಾಂಗ ಯೋಗದ 3ನೇ ಮೆಟ್ಟಿಲೆ ಸ್ಥಿರಂ ಸುಖಂ ಆಸನಗಳನ್ನೆಲ್ಲ ಗಮನಿಸ್ಕೊಂಡು ಬಂಧುಗಳೇ. ಈ ಆರಂಭದಲ್ಲಿ ಈ ರೀತಿ ವಿಶ್ರಾಂತಿ, ಈಗ ಅವರು ವಿಶ್ರಾಂತಿ ಮಾಡ್ತಾ ಇದ್ದಾರೆ. ಎಸ್, ರಿಲ್ಯಾಕ್ಸ್. ನೋಡಿ, ಇಲ್ಲಿ ಕಾಲಗಲ, ಕೈಯಗಲ. ಸಾಮಾನ್ಯ ತುಂಬ ವಯಸ್ಸಾದವರು ಅಥವಾ ತುಂಬ ಕಷ್ಟ ಆಗೋರು, ಯಾರಿಗೆ ಮಂಡಿ ನೋವಿದೆ ಅಂಥವ್ರು ಈ ರೀತಿ ಕಾಲು ಮೂವ್ ಮಾಡಬೇಕು. ಆಮೇಲೆ ಕಾಲು ಮಡಿಸಿ ಬಿಡಿಸುವಂತಹ ವ್ಯಾಯಾಮ ಎಲ್ಲ ಮಾಡ್ಬೋದು. ಈ ರೀತಿ ಕಾಲು ಮಡಿಸಿ ಬಿಡಿಸೋದು, ಲೆಗ್ ಫೋಲ್ಡ್ ಎಕ್ಸಸೈಸ್. ನೋಡಿ, ಇದೊಂದು ಉತ್ತಮವಾದಂತಹ ವ್ಯಾಯಾಮ. ನೋಡಿ, ಲೆಗ್ ಫೋಲ್ಡಿಂಗ್. ಇವನೀಗ ಸ್ವಲ್ಪ ಮಂಡಿ ನೋವಿದ್ದವರು ಸಹ ಮಾಡ್ಬೋದು. ಕಾಲಿನ ಕೀಲುಗಳಿಗೆಲ್ಲ ಬಹಳ ಒಳ್ಳೆಯದು. 3 ಬಾರಿ 6 ಬಾರಿ. ಇನ್ನು ಪುನಃ ಕಾಲನ್ನು ವಿಶ್ರಾಂತಿ ಮಾಡಿಸಿ ಹೀಗೆ ನೋಡಿ, ಈ ರೀತಿ ಮೂಗು ಚಲನೆ ಮಾಡಿದರೆ ತುಂಬ ಹೆಲ್ಪ್ ಆಗ್ತದೆ. ನೋಡಿ, ಇದು ಸಹ ಮಾಡಬೇಕು. ಯಾರಿಗೆ ಮಂಡಿ ನೋವಿದೆ, ಯಾರಿಗೆ ಸೊಂಟ ನೋವಿದೆ ಅಂಥವರು ದೇಹದ ಎಲ್ಲ ಭಾರವನ್ನು 2 ಕೈಗಳು ಕೊಟ್ಟು ಈ ರೀತಿ, ಬಹುಶಃ ತಾವೆಲ್ಲ ಗಮನಿಸ್ಬೋದು, ಹಳ್ಳಿಯಲ್ಲೆಲ್ಲ ಸೋಫಾ ಚೇರ್ ಇಲ್ಲಲ್ಲ, ಆವಾಗ ಈ ರೀತಿ ಕುಳಿತು ವಿಶ್ರಾಂತಿ ಮಾಡ್ತಾಯಿದ್ರು. ಇದೊಂದು ವಿಶ್ರಾಂತಿಯ ವಿಧಾನ ಅಂತ. ಮಂಡಿ ನೋವಿನ ಸಮಸ್ಯೆ ಇದ್ದವರೇ ಈ ವ್ಯಾಯಾಮವನ್ನು ಹೆಚ್ಚು ಮಾಡಬೇಕು. ಯಾಕಂದರೆ ಇದು ಬೆಡ್ಡಲ್ಲಿ ಕುಳಿತು ಸಹ ಮಾಡ್ಬೋದು, ಅಥವಾ ದಪ್ಪದ ಜಮಖಾನ ಹಾಕಿ ಸಹ, ತೀರಾ ಕಷ್ಟ ಆದರೆ ಗೋಡೆಗೆ ಹೊರಗೆ ಸಹ ಮಾಡ್ಬೋದು ಈ ಸಮಸ್ಯೆ ಇದ್ದವರಿಗೆ. ಇದು ಹಿಂದಿನ ಕಾಲದ ಒಂದು ಹಳೆಯ ಪದ್ಧತಿಯ ವ್ಯಾಯಾಮ ಬಂಧುಗಳೇ. ದಿಸ್ ಈಸ್ ಒನ್ ಆಫ್ ದ ರಿಲ್ಯಾಕ್ಸಿಂಗ್ ಆಲ್ಸೋ. ಆಮೇಲೆ ಸಣ್ಣ ಲೆಗ್ ಮೂವಿಂಗ್ ವ್ಯಾಯಾಮ ಬಂಧುಗಳೇ. ಇನ್ನೊಂದು ತಿರುಚುವಿಕೆಯ ವ್ಯಾಯಾಮ ಈ ಸಂದರ್ಭದಲ್ಲಿ ನಾವು ಗಮನಿಸೋಣ. ಕಾಲು ಅಗಲ ಮಾಡಿ ಟ್ವಿಸ್ಟಿಂಗ್ ವ್ಯಾಯಾಮ. ನೋಡಿ, ಇಲ್ಲಿ ಯೋಗ ಮಾಡಬೇಕಾದ್ರೆ ಅದರಲ್ಲಿ ವಿಶೇಷವಾಗಿ ತಿರುಚುವಿಕೆ ಭಂಗಿದೆ. ವಕ್ರಾಸನ, ಅರ್ಧಮತ್ಸ್ಯಂದಾಸನ, ಭಾರದ್ವಾಜಾಸನ, ಮರೀಚಾಸನ, ಪಾಶಾಸನ, ಅದೆಲ್ಲ ಮಾಡಬೇಕಾದ್ರೆ ನಮ್ಮ ಸೊಂಟ, ಬ್ಯಾಕ್ ಎಲ್ಲ ಫ್ರೀ ಆಗಬೇಕು. ಅದಕ್ಕೋಸ್ಕರ ಈ ಒಂದು ಸರಳ ವ್ಯಾಯಾಮ. ನೋಡಿ, ಇಲ್ಲಿ ಕಾಲುಗಳು ಈ ರೀತಿ ಇಷ್ಟು ವಿಸ್ತರಿಸಿಕೊಂಡು ಅಗಲ ಮಾಡಿ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಫುಲ್ಲು ಬೆಂಡ್ ಆಗೋದು. ಹಣೆ ನೆಲಕ್ಕೆ ತಾಗಿಸೋಕ್ಕೆ ಪ್ರಯತ್ನ. ತೀರಾ ಕಷ್ಟ ಆದರೆ ಅರ್ಧ. ನೋಡಿ, ಇಷ್ಟೇ ಮಾಡ್ಬೋದು. ನೋಡಿ, ಈ ರೀತಿ. ಈಗ ಆಗೋದಿಲ್ಲ ಅಂಥವ್ರು ಈ ರೀತಿ ಮಾಡ್ಬೋದು. ಇನ್ನೂ ಸಾಧ್ಯವಾದರೆ ಹಣೆ ನೆಲಕ್ಕೆ ಮುಡಿಸಲಿಕ್ಕೆ ಪ್ರಯತ್ನ ಪಡಬೇಕು ಬಂಧುಗಳೇ. ರಿಲ್ಯಾಕ್ಸ್.
ಇನ್ನೊಮ್ಮೆ ಗಮನಿಸಿ, ನೋಡಿ, ಎರಡು ಹಸ್ತವನ್ನು ಮುಂದೆ ಚಾಚಿ ನಿಧಾನವಾಗಿ ಆ ರೀತಿ ಬಾಗುವಂಥದ್ದು ನೋಡಿ. ಆಗದಿದ್ದರೆ ಅರ್ಧ ಮಾಡಬೇಕು, ಮೇಲೆ ಕೆಳಗೆ ಮೇಲೆ ಕೆಳಗೆ ಹಿಂದೆ ಮುಂದೆ ಮಾಡ್ತಾ ಮಾಡ್ತಾ ಈ ರೀತಿ ಬೆಂಡ್ ಮಾಡಬೇಕು ಬಂಧುಗಳೇ. ರಿಲ್ಯಾಕ್ಸ್. ಹಾಗೆ ಇನ್ನೊಮ್ಮೆ ಇಲ್ಲಿ ಕಾಲು ಒಂದು 2-2.5 ಅಡಿಯಷ್ಟು ಆಗಲ್ಲ, ಮತ್ತು ವಿಸ್ತರಿಸಬೇಕು. ಕಾಲಿನ ಬೆರಳು ಪಾಯಿಂಟ್ ಆಗಬೇಕು ನೋಡಿ. ಆ ಸೊಂಟದ ಭಾಗಕ್ಕೆಲ್ಲ ಫ್ರೀಯಾಗಿ ಫ್ಲೆಕ್ಸಿಬಲ್ ಆಗಲಿಕ್ಕೆ ಈ ಸಾಮಾನ್ಯ ಎಲ್ಲರಿಗೂ ಮಾಡ್ಬೋದು, ಎಲ್ಲ ಸಮಸ್ಯೆ ಇದ್ದವರಿಗೂ ಪ್ರಯತ್ನ ಮಾಡ್ಬೋದು. ಮನೆಯಲ್ಲಿ ಕುಳಿತುಕೊಂಡು ತೀರಾ ಕಷ್ಟ ನಾವು ಬೆಡ್ಡಲ್ಲಿ ಕೂತ್ಕೊಂಡು ಸಮತಟ್ಟಾದ ಬೆಡ್ಡಲ್ಲಿ ಅಥವಾ ಜಮಖಾನ ಹಾಕಿ ಸಹ ಮಾಡ್ಬೋದು ಬಂಧುಗಳೇ. ಇನ್ನೀಗ ನಾವು ಕೆಲವು ಆರೋಗ್ಯ ರಕ್ಷಣೆಗೆ, ಆರೋಗ್ಯ ಪಾಲನೆಗಿರುವಂತಹ ಭಾರತೀಯ ಸಂಸ್ಕೃತಿ ಕಲೆಯಾದ ಯೋಗವನ್ನು ಈಗ ಗಮನಿಸೋಣ ಬಂಧುಗಳೇ. ಈ ಯೋಗ ಇತ್ತೀಚಿನ ದಿನಗಳಲ್ಲಿ ವಿಶ್ವದ ಎಲ್ಲ ಜನಾಂಗದವರನ್ನು ಬಲವಾಗಿ ಆಕರ್ಷಿಸುತ್ತಾ ಇದೆ. ಈಗಾಗಲೇ ನಮಗೆಲ್ಲ ತಿಳಿದಂತೆ ಯೋಗದ ಬಗೆಯ ಸಾಕಷ್ಟು ಪ್ರಯೋಜನ ನಮಗೆ ತಿಳಿದಿದೆ ಬಂಧುಗಳೇ. ಈಗ ಅಂತಹ ಕುಳಿತುಕೊಂಡು ಮಾಡುವ ಕೆಲವು ಪ್ರಾಮುಖ್ಯವಾದ ಕೆಲವು ಆಸನಗಳನ್ನು ಗಮನಿಸೋಣ. ಪ್ರಥಮವಾಗಿ ಬದ್ಧ ಕೋಣಾಸನ. ಇದು ಕಾಲಿನ ನರಗಳ ಸೆಳೆತ, ಮೂತ್ರದೋಷ ಅಥವಾ ಹರ್ನಿಯ ಇತ್ಯಾದಿ ಸಮಸ್ಯೆಗಳನ್ನ ನೋಡಿ. ಇಲ್ಲಿ ಬೇರೆ ಬೇರೆ ಪ್ರಕಾರದಲ್ಲಿ ತರಬೇತಿ ಇದೆ. ಫಸ್ಟ್ ಈ ರೀತಿ ಸ್ಥಿತಿ, ಮತ್ತು ನಿಧಾನವಾಗಿ ಎರಡು ಕಾಲುಗಳನ್ನು ಮಡಿಸಿಕೊಂಡು ಹೀಗೆ ಎಷ್ಟು ಸಾಧ್ಯವಾಗ್ತದೆ ಅಷ್ಟು ಹೀಗೆ ಈ ರೀತಿ ಮೂಲೆಗೆ ತರಬೇಕು. ಪರಸ್ಪರ ಇದರಲ್ಲಿ ನಾವು ಎರಡು ವಿಧದಲ್ಲಿ ತೋರಿಸ್ತಾ ಇದ್ದೇವೆ ಬಂಧುಗಳೇ. ನೋಡಿ, ಪರಸ್ಪರ ಬೆರಳನ್ನು ಹಿಡಿದು ಹೆಬ್ಬೆರಳಿನ ಮೇಲೆ ಹೆಬ್ಬೆರಳು, ಇದಕ್ಕೆ ನಾವು ಬದ್ಧ ಕೋಣಾಸನ ಅಂತ ಹೇಳ್ತೀವಿ. ಕಾಲಿನ ನರಗಳ ಸೆಳೆತ ನಿವಾರಣೆ, ಮೂತ್ರದೋಷ ನಿವಾರಣೆ ಅಂತಲೇ ಹೇಳ್ಬೋದು. ಹರ್ನಿಯ ಕಾನ್ಸ್ಟಿಪೇಷನ್ನ ಹತೋಟಿಗೆ, ಆಮೇಲೆ ವಿಶೇಷವಾಗಿ ಮಹಿಳೆಯರಿಗೆ ಕಾಡುವಂತಹ ಮೆನ್ಸಸ್ ಸಮಸ್ಯೆ, ಮೆನಪಸ್ಸು, ಫೈಬ್ರಾಯ್ಡ್ ಇತ್ಯಾದಿಯ ಒಂದು ನಿಯಂತ್ರಣ ಹತೋಟಿಗೆ ಆಸನ ಸಹಕಾರಿ. ಇದಕ್ಕೆ ಆ್ಯಂಗಲ್ ಬೌಂಡ್ ಪೋಶ್ಚರ್, ಭದ್ರಾಸನ, ತಿತಿಲಿ ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ ಬಂಧುಗಳೇ. ಈ ಬದ್ಧ ಕೋಣಾಸನ ಮಾಡೋದರಿಂದ ವಿಶೇಷವಾಗಿ ಮಹಿಳೆಯರ ಮುಟ್ಟುದೋಷ ನಿಯಂತ್ರಣೆ ಮತ್ತು ಗರ್ಭಿಣಿ ಸ್ತ್ರೀಯರು ಸುಖ ಪ್ರಸವಕ್ಕೆ ಮಾಡಬೇಕು. ಈಗ ನನಗೆ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಲ್ವಾ, ಆವಾಗ ನಾವು ಈ ಕಾಲನ್ನು ಸ್ವಲ್ಪ ಮುಂದೆ ಇಟ್ಟು ನೋಡಿ ಅವರು ಪೂರ್ತಿ ಮಾಡ್ತಾರೆ, ನೋಡಿ ಅವ್ರದ್ದು ಪೂರ್ತಿ. ಈಗ ನನಗೆ ಆಗೋದಿಲ್ಲ ಅಂಥವ್ರು ಈ ರೀತಿ ಮಾಡಿ ಕೈಯನ್ನು ಹಿಂದೆ ಚಾಚಿ ಹೀಗೆ ಮಾಡ್ಬೋದು. ಯಾರಿಗೆ ಸ್ವಲ್ಪ ಬ್ಯಾಕ್ ಪೇನ್ ಇದೆ ಅಥವಾ ಆರ್ಥರೈಟಿಸ್ ಇದೆ, ಆದರೆ ತುಂಬ ಆರ್ಥರೈಟಿಸ್ ಮಣ್ಣಿನ ನೋವಿನವ್ರು ಮಾಡಬಾರ್ದು, ಅದೇ ಸ್ವಲ್ಪ ಪ್ರಯತ್ನ ಮಾಡಬೇಕು ಹೇಳುವವರಿಗೆ. ಅಥವಾ ಬಿಗಿತ ಇದೆ, ನನಗೆ ಬದ್ಧ ಕೋಣಾಸನ ಕಷ್ಟ ಆಗ್ತದೆ ಅಂಥ ರೀತಿ ಇನ್ನು ನಾರ್ಮಲ್ ಬ್ರೀದಿಂಗಲ್ಲಿ ಈ ರೀತಿಯ ಒಂದು ಆಸನ ಅಭ್ಯಾಸ ಮಾಡಬಹುದು. ಇದಕ್ಕೆ ಮಹಿಳೆಯರಿಗೆ ವರದಾನ ಇದ್ದಂಥ ಭಂಗಿ. ಒಮ್ಮೆ ನಮಗೆ ಅಭ್ಯಾಸ ಆದರೆ ಆಮೇಲೆ ಹಿಂಗಾಲು, ಹೀಲ್ಸ್ ತುಂಬ ಹೀಗೆ ಒಳಕ್ಕೆ ಎಳೆದು ಪರಸ್ಪರ ಬೆರಳು, ಇದರಲ್ಲಿ ವಿಧಾನ ಬಹಳ ಪ್ರಾಮುಖ್ಯ. ಹೆಬ್ಬೆರಳ ಮೇಲೆ ಹೆಬ್ಬೆರಳು ಈ ರೀತಿ ಬೆನ್ನು ಕುತ್ತಿಗೆ ನೇರ ಮಾಡಿ ಹೀಗೆ ನಾವು ಇರಬೇಕು. ಇದರಲ್ಲಿ ಅಭ್ಯಾಸ ಆದರೆ ನೋಡಿ, ಈಗ ಆಕಾಂಕ್ಷೆ ಮುಂದೆ ಬಾಗಿಸ ತೋರಿಸಾಳೆ, ಇನ್ನೇನು ಮಾಡಿ ಹೀಗೆ ಮೆಲ್ಲಗೆ ಬರಬೇಕು ನೋಡಿ, ಸೊಂಟದಿಂದ ಹಾಗೆ ಬಾಗಬೇಕು. ಹಣೆ ನೆಲಕ್ಕೆ ತಾಗಿಸುವಂತಹ ಬನ್ನಿ, ನಿಧಾನವಾಗಿ ಈ ರೀತಿ ಬಾಗಿ ಅಲ್ಲಿ ಸ್ವಲ್ಪ ಹೊತ್ತಿದ್ದು ಮೆಲ್ಲಗೆ ಇನ್ಹೇಲ್. ಇದೆಲ್ಲ ಸೊಂಟ ನೋವಿನವರು ಮಾಡಬಾರ್ದು, ಇದು ಮಾತ್ರ ಇನ್ನಷ್ಟು ಉತ್ತಮ. ಅಲ್ಲಿ ಈ ಮಹಿಳೆಯರಿಗೆ, ನಮ್ಮ ಈ ಗರ್ಭಕೋಶಕ್ಕೆ, ಯುಟರಸ್ಸಿಗೆಲ್ಲ ಬಹಳ ಒಳ್ಳೆಯದು. ಮೆನ್ಸಸ್, ಮೆನಪಸ್ಸು, ಫೈಬ್ರಾಯ್ಡ್, ಗೈನಿಕ್ ಸಮಸ್ಯೆಗೆ ಸಹ ಒಳ್ಳೆಯದು. ರಿಲ್ಯಾಕ್ಸ್, ವಿಶ್ರಾಂತಿ. ಬಂಧುಗಳೇ, ಈ ಪದ್ಮಾಸನ ಇಲ್ಲಿ ನಮ್ಮ ಮುಖ್ಯ ಉದ್ದೇಶ ಇಮ್ಯುನಿಟಿ ಪವರ್ ಡೆವಲಪ್ ಆಗಬೇಕು, ಹೃದಯಕ್ಕೆ ಮೃದುವಾದ ವ್ಯಾಯಾಮ, ಆಮೇಲೆ ಶ್ವಾಸಕೋಶ ಬಲಿಷ್ಠ ಆಗಲಿಕ್ಕೆ ಅದಕ್ಕೆ ಒಂದು ಪರ್ವತಾಸನ ಅಂತ ಇದೆ, ಅದನ್ನು ಗಮನಿಸೋಣ. ಯಾಕಂದರೆ ಪದ್ಮಾಸನ ಬಂದರೆ ಒಳ್ಳೆಯದು. ತೀರಾ ಕಷ್ಟ ಆದರೆ ಕುರ್ಚಿಯಲ್ಲಿ ಕೂತ್ಕೊಂಡು ಅಂತೆ ಹಾಗೆ ಕೈ ಸ್ಟ್ರೆಚ್ ಮಾಡ್ಬೋದು. ಈಗ ಪದ್ಮಾಸನ ಭಂಗಿ ಕಲಿಯೋಣ, ಯಾಕಂದರೆ ಇದೊಂದು ಪ್ರಖ್ಯಾತವಾದ ಆಸನ. ಯೋಗದಲ್ಲಿ ಪದ್ಮಾಸನ ಬಹಳ ಪ್ರಾಮುಖ್ಯ, ಆದರೆ ತೀರಾ ಕಷ್ಟ ಆಗ್ತದೆ ಹೊಸಬರಿ, ಅದಕ್ಕೆ ಅವರಿಗೆ ನಾವು ಅರ್ಧ ಪದ್ಮಾಸನ ಮಾಡಿ. ಈ ಪದ್ಮಾಸನದ ಪ್ರಯೋಜನ ಸಂಕ್ಷಿಪ್ತವಾಗಿ ಕಾಲಿನ ನರ, ಹೊಟ್ಟೆ, ಸೊಂಟ, ಮಂಡಿ ಇತ್ಯಾದಿ ಅಂಗಗಳಿಗೆ ಹೊಸ ಹುರುಪನ್ನು ಪಡೆದು ಚುರುಕಾಗಿಸದೆ. ಇದು ಧ್ಯಾನ ಮತ್ತು ಪ್ರಾಣಾಯಾಮಕ್ಕೆ ಹೇಳಿ ಮಾಡಿಸ ಭಂಗಿ ಪದ್ಮಾಸನ. ಅಭ್ಯಾಸ ಮಾಡುವ ಕ್ರಮ ನೋಡೋಣ. ಬೇರೆ ಬೇರೆ ಪ್ರಕಾರದಲ್ಲಿ ತರಬೇತಿ ಕೊಡ್ತಾರೆ. ಇನ್ನೊಂದು ಸಿಂಪಲ್ ಮೆಥಡ್ ನೋಡಿ. ಪ್ರಥಮವಾಗಿ ಸ್ಥಿತಿ, ನಾವು ಸರಳ ರೂಪದಲ್ಲಿ ಅಭ್ಯಾಸ ಮಾಡೋಣ. ತುಂಬ ಮಂಡಿ ನೋವು, ಆರ್ಥರೈಟಿಸ್, ಬ್ಯಾಕ್ ಪೇನ್ ಅವರು ಇದನ್ನು ಅಭ್ಯಾಸ ಮಾಡೋದು ಬೇಡ. ಇದರಲ್ಲಿ ಎಳೆಯ ಪ್ರಾಯದ ಮಕ್ಕಳು ಕಲಿತಿದ್ರೆ ಬಹಳ ಒಳ್ಳೆ, ಯಾಕೆಂದರೆ ಒಮ್ಮೆ ಅಭ್ಯಾಸ ಆದರೆ
ನೆಲದಲ್ಲಿ ಎಷ್ಟು ಹೊತ್ತು ಕೂತ್ಕೊಳ್ಬೋದು, ಯಾವುದೇ ರೀತಿಯ ಕಾಲು ಸೆಳೆತ ಮಂಡಿ ನೋವು ಬರೋದು. ಈ ಒಂದು 70-80 ಆದರೂ ಏನಾಗೋದಿಲ್ಲ, ಯಾಕಂದರೆ ಎಳೆಯ ಪ್ರಾಯದಲ್ಲಿ ಕಲ್ತಿದ್ರೆ ಒಳ್ಳೆಯದು. ಅಭ್ಯಾಸ ಮಾಡೋ ಕ್ರಮ ಹೀಗೆ: ಬಲ ಕಾಲನ್ನು ಮೆಲ್ಲಗೆ ಎತ್ತಿಕೊಳ್ಬೇಕು, ಎತ್ತಿ ಹೀಗೆ ಹಣೆಗೆ ಮುಟ್ಟಿಸ್ಬೇಕು. ನೋಡಿ, ತಲೆ ಬಗ್ಗಿಸಬಾರ್ದು. ತೀರಾ ಕಷ್ಟ ಆದರೆ ಎಷ್ಟಾಗ್ತದೆ ಮುಟ್ಟಿಸಿ ಎಡ ತೊಡೆಯ ಮೇಲಿಡಬೇಕು. ಈಗ ನನಗೆ ಆರಂಭದಲ್ಲಿ ಕಷ್ಟ ಆಗ್ತದೆ, ಈಗ ಆಕಾಂಕ್ಷೆ ಪೂರ್ತಿ ಮಾಡಿ ತೋರಿಸ್ತಾಳೆ ನೋಡಿ, ಅವರು ಪೂರ್ತಿ ಮಾಡಿ. ಈಗ ನನಗೆ ಆಗುವುದಿಲ್ಲ, ಉದಾಹರಣೆ ನಾನು ಈ ರೀತಿ ಮಾಡಿ ಸ್ವಲ್ಪ ಸ್ಟ್ರೆಚ್ ಮಾಡಬೇಕು ಅಲ್ವಾ. ಒಮ್ಮೆಗೆ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಯಾಕಂದರೆ ಬಿಗಿತೆ ಇದೆ, ಸ್ಟಿಫ್ ಇದೆ, ಅಂಥವ್ರಿಗೆ ನಾವು ಹೀಗೆ ಮಾಡಿ ಹೇಳ್ತೇವೆ ನೋಡಿ. ಈಗ ಅಭ್ಯಾಸ ಅದು ಎಳೆಯ ಮಕ್ಕಳಿಗೆ ಬೇಗ ಆಗ್ತದೆ. ಅವರು ಈ ರೀತಿ ಚಿನ್ಮುದ್ದೆಯಲ್ಲಿ ಹಾಗೆ ಕೂತ್ಕೊಂಡ್ರೆ ಆಯಿತು. ಇನ್ನು ಸಾಧ್ಯವಾಗೋರು ಏನು ಮಾಡಬೇಕು, ಈಗ ನನಗೆ ಸ್ವಲ್ಪ ಟ್ರೈ ಮಾಡೋಣ ಅಂತ ನಾನು ಈ ರೀತಿ ಮುಕ್ಕಾಲು ಮಾಡ್ತೇನೆ. ಆಮೇಲೆ ಎರಡೂ ಕೈಗಳ ಸಹಾಯದಿಂದ ಎಡಕಾಲನ್ನು ಮೆಲ್ಲಗೆ ಎತ್ತಬೇಕು. ಈಗ ಎತ್ತುವಾಗ ಸಹ ನೋವು ಬರ್ತದೆ, ಆವಾಗ ಮೆಲ್ಲಗೆ ಕೆಳಗಿಳಿಸಬೇಕು. ಒಂಥರ ನಂಬರ್ ಆಫ್ ಅಟೆಂಪ್ಟ್ ಮಾಡಬೇಕು ಡೈಲಿ. ನನಗೆ 2 ಬಾರಿ 3 ಬಾರಿ ನೋಡಿ, ಹೀಗೆ ಇಡುವಾಗಲೇ ನನಗೆ ನೋವು ಬಂದರೆ ನಾನು ತಕ್ಷಣ ಅದನ್ನು ರಿಲೀಸ್ ಮಾಡಬೇಕು ಬಂಧುಗಳೇ. ಮಾಡ್ತಾ ಮಾಡ್ತಾ ಕ್ರಮೇಣ ಪೂರ್ತಿ ಬರ್ತದೆ. ನಮ್ಮ ಕಿಬ್ಬೊಟ್ಟೆ ಹತ್ತಿರ ಈ ಒಂದು ಹೀಲ್ಸ್ ಬರಬೇಕು. ಆಮೇಲೆ ತೋರು ಬೆರಳು, ಹೆಬ್ಬೆರಳಿನ ತುದಿ, ಚಿನ್ಮುದ್ರೆ, ಬೆನ್ನು, ಕುತ್ತಿಗೆ, ಶಿರಸ್ಸು ನೇರ, ದೇಹ ಸಡಿಲ. ಇದು ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯದು, ಯಾಕಂದರೆ ಅವರ ಅಗಾಧವಾದ ಏಕಾಗ್ರತೆ, ಮೆಮೊರಿಗೆ, ಬುದ್ಧದೇವನಿಗೆ ಜ್ಞಾನೋದಯವಾದ ಭಂಗಿ ಅಂತ ನಾವು ಕೇಳಿದ್ದೇವೆ. ಈಗ ಇದರ ಮುಂದುವರಿದ ಹಂತ ಪರ್ವತಾಸನ. ಇದು ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚಿಸಲು, ಆಮೇಲೆ ತೋಳುಗಳಿಗೆ, ಭುಜಗಳಿಗೆ, ಹೃದಯಕ್ಕೆ ವ್ಯಾಯಾಮ. ಪರಸ್ಪರ ಹೆಣೆದುಕೊಂಡು ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಎರಡೂ ಕೈಗಳನ್ನು ಈ ರೀತಿ ಪೂರ್ತಿ ನೇರವಾಗಿಸಬೇಕು. ತೋಳುಗಳು ಕಿವಿಗೆ ಒತ್ತಿರಬೇಕು. ದೃಷ್ಟಿ ನೇರ, ಸ್ಥಿರಂ ಸುಖಂ ಆಸನಂ. ಇದು ಬಹಳ ಒಂದು ಅತ್ಯುತ್ತಮವಾದಂಥ ಭಂಗಿ. ಆಮೇಲೆ ಇಲ್ಲಿ ಸ್ವಲ್ಪ ಹೊತ್ತಿರ್ಬೋದು. ಎಕ್ಸೇಲ್ ಅಂದರೆ ಉಸಿರು ಬಿಡಬೇಕು, ರೇಚಕ. ಹೃದಯಕ್ಕೆ ಮಸಾಜ್, ಹೃದಯ ರೋಗಿಗಳಿಗೆ ಆಸನ ಮಾಡಬೇಕು. ಅವರಿಗೆ ಪದ್ಮಾಸನ ಕಷ್ಟ ಆದರೆ ಕುರ್ಚಿಯಲ್ಲಿ ಕೂತು ಮಾಡ್ಬೋದು. ಮತ್ತು ಶ್ವಾಸಕೋಶದ ಭಾಗ ಬಲಿಷ್ಠಗೊಳ್ಳುತ್ತದೆ. ಇನ್ಹೇಲ್, ಇಮ್ಯುನಿಟಿ ಪವರ್ ಬಿಲ್ಡಾಗೆ. ಗಮನಿಸಿ ಬಂಧುಗಳು ನೋಡಿ, ಇಲ್ಲಿ ನಾನೀಗ ಸ್ಟ್ರೆಚ್ ಮಾಡ್ತಾ ಇದ್ದೀನಿ, ಫ್ರೀಯಾಗಿ ಬಿಗೀತಾ ಇಲ್ಲ, ಹಾಯಾಗಿ ಮಾಡ್ತಾ ಇದ್ದೀನಿ ನೋಡಿ. ನನ್ನ ಲಂಗ್ಸಿಗೆ, ಶ್ವಾಸಕೋಶಕ್ಕೆಲ್ಲ ಎಳೆತ ಸಿಗ್ತದೆ, ಆವಾಗ ಸರಿಯಾಗಿ ಆಕ್ಸಿಜನ್ ಈಸಿಯಾಗಿ ಪಾಸ್ ಆಗಲಿಕ್ಕೆ ಒಳ್ಳೆಯದು. ಸಹಜ ಉಸಿರಾಟ ಮತ್ತು ಒತ್ತಡ ನಿವಾರಣೆಗೂ ಸಹ ಒಳ್ಳೆಯದು. ಒಂಥರ ರಿಲ್ಯಾಕ್ಸ್ ಆಗಲಿಕ್ಕೆ ನಾವು ಕೆಲವೊಮ್ಮೆ ಕೈಯನ್ನು ಹೀಗೆ ಮಾಡಿ ಸ್ಟ್ರೆಚ್ ಮಾಡ್ತೀವಲ್ಲ, ಎಕ್ಸೇಲ್, ಕಮ್ ಬ್ಯಾಕ್. ಈ ರೀತಿ ಒಂದು 2 ಬಾರಿ 3 ಬಾರಿ ಅಭ್ಯಾಸ ಮಾಡಬೇಕು ಬಂಧುಗಳೇ. ಆಮೇಲೆ ನಿಧಾನವಾಗಿ ಕಾಲನ್ನು ಬಿಡಿಸಿಕೊಳ್ಳಬೇಕು. ಹಾಗೆ ಪದ್ಮಾಸನ ಅಭ್ಯಾಸ ಮಾಡುವಾಗ 2 ಬದಿ ಮಾಡಬೇಕು. ಇದನ್ನು ಸಹ ನಾವೀಗ ಸಂಕ್ಷಿಪ್ತವಾಗಿ ಗಮನಿಸೋಣ ನೋಡಿ. ಎಡಕಾಲು ಮಡಿಸಬೇಕು. ಈಗ ಆಗದಿದ್ದರೆ ಇಷ್ಟೇ, ಈಗ ನನಗೆ ಆಗೋದಿಲ್ಲ, ಹೀಗೆ ಮಾಡ್ಬೋದು. ಆಗ್ತದೆ, ಹಣೆಗೆ ಸ್ಪರ್ಶಿಸಬೇಕು. ಹಾಗೆ ಕಲ್ತರೆ ಒಳ್ಳೆ, ಯಾಕಂದರೆ ಇದು ಸ್ಟ್ರೆಚ್ ಆದಷ್ಟು ಇಲ್ಲಿ ಸೊಂಟದ ಕೀಲುಗಳೆಲ್ಲ ಫ್ರೀ ಆಗ್ತದೆ. ಆದರೆ ಕಾಂಟ್ರಾಇಂಡಿಕೇಶನ್ ಇದೆ, ಯಾರಿಗೆ ತುಂಬ ಮಂಡಿ ನೋವಿದೆ, ಬ್ಯಾಕ್ ಪೇಯ್ನ್ ಇದೆ, ಆರ್ಥರೈಟಿಸ್ ಇದೆ, ಅವರು ಪ್ರಯತ್ನ ಮಾಡೋದೇ ಬೇಡ. ಅದಕ್ಕೆ ಬೇರೆ ಬೇರೆ ಪ್ರಕಾರಗಳಿವೆ. ಈ ರೀತಿ ಅರ್ಧ ಎಲ್ಲ ಸ್ವಲ್ಪ ಟ್ರೈ ಮಾಡ್ಬೋದು ನೋಡಿ. ಹೀಗೆ ಈಗ ನನಗೆ ಆಗ್ತಾ ಇಲ್ಲ, ಕಷ್ಟ ಆಗ್ತದೆ, ಹೀಗೆ ಮಾಡಬೇಕು ಜಾಸ್ತಿ. ಅಥವಾ ಬದ್ಧ ಕೋಣಾಸನ ಮಾಡಬೇಕು. ಆಮೇಲೆ ಬಲಕಾಲನ್ನು ಮಡಚಿಕೊಂಡು ಎಡ ತೊಡೆಯ ಮೇಲಿಡಬೇಕು. ಪುನಃ ಜ್ಞಾನ ಸರಸ್ವತಿ ಮುದ್ರೆ. ಇದನ್ನು ವಿದ್ಯಾರ್ಥಿಗಳ ದೆಸೆಯಲ್ಲಿ ಅಭ್ಯಾಸ ಮಾಡಿದರೆ ನಮ್ಮ 70 ಆಗಲಿ 80 ಆಗಲಿ ಕೊನೆಯ ತನಕ ನಮಗೆ ಮಾಡಲಿಕ್ಕೆ ಬಹಳ ಸುಲಭ ಆಗ್ತದೆ. ಯಾಕಂದರೆ ಆಲ್ರೆಡಿ ಪ್ರಾಕ್ಟೀಸ್ ಇರ್ತದೆ. ಥೈಸ್ ಫ್ಯಾಟ್ ಬರ್ನ್ ಆಗಲಿಕ್ಕೆ ಸಹಕಾರಿ, ಏಕಾಗ್ರತೆಗೆ, ಸೊಂಟ ಎಲ್ಲ ಫ್ಲೆಕ್ಸಿಬಲ್ ಆಗಲಿಕ್ಕೆ ಒಳ್ಳೆಯದು. ಸಹಜವಾಗಿ ಬ್ಯಾಕ್ ಸ್ಟ್ರೈಟ್ ಆಗಿರ್ತದೆ. ಈಗ ಪರ್ವತಾಸನ. ಪರಸ್ಪರ ಬೆಳನ್ನು ಹಿಡಿದು ಉಸಿರು ತಗೊಳ್ಳಿ, ಪೂರಕ. ನಾವು ನಾರ್ಮಲ್ ಬ್ರೀತ್, ಸಹಜ ಉಸಿರಾಟ. ಎಷ್ಟು ಸಾಧ್ಯವಾಗ್ತದೆ ಅಷ್ಟು ಎಳೆತಕ್ಕೆ. ಇಲ್ಲಿ ನಾವು ಎಷ್ಟು ಸ್ಟ್ರೆಚ್ ಮಾಡಿದ್ದೀವಿ ಎಲ್ಲ ಎಳೆತಕ್ಕೆ ಒಳಗಾಗಿ ಒಂಥರ ನರನಾಡಿಗಳೆಲ್ಲ ರಿಲ್ಯಾಕ್ಸ್ ಆಗ್ತದೆ. ಎಕ್ಸೇಲ್, ಉಸಿರು ಬಿಡಿ, ರೇಚಕ. ಈ ರೀತಿ ಅಭ್ಯಾಸ ಮಾಡಬೇಕು ಬಂಧುಗಳೇ. ಈ ಪದ್ಮಾಸನ ಅಭ್ಯಾಸ ಆದ ಮೇಲೆ ಹೀಗೆ ಸ್ವಲ್ಪ ತುಸು ವಿಶ್ರಾಂತಿ ಮಾಡಬೇಕು, ರಿಲ್ಯಾಕ್ಸ್. ಆತ್ಮೀಯ ಬಂಧುಗಳೇ, ಈ ಒಂದು ಸಂಚಿಕೆಯಲ್ಲಿ ಕುಳಿತುಕೊಂಡು ಮಾಡುವ ಕೆಲವು ಪ್ರಾರ್ಥನೆ, ಧ್ಯಾನ, ಸುಖ ಪ್ರಾಣಾಯಾಮ ಮತ್ತು ಕೆಲವು ಸಣ್ಣ ವ್ಯಾಯಾಮಗಳು ಮತ್ತು ಅದಕ್ಕೆ ಬೇಕಾಗುವಂತಹ ಪೂರಕಾಸಗಳು, ಈ ಒಂದು ಸಂಕ್ಷಿಪ್ತವಾಗಿ ನಾವು ಈಗ ಬದ್ಧ ಕೋಣಾಸನ ಆಗಲಿ ಅಥವಾ ಪದ್ಮಾಸನ, ಪರ್ವತಾಸನ ಎಲ್ಲ ಗಮನಿಸಿದ್ದೇನೆ. ಈ ಯೋಗ ಮಾಡಿದ ನಂತರ ಈ ಹಿಂದಿನ ಸಂಚಿಕೆಯಲ್ಲಿ ನಾವು ತೋರಿಸಿದ್ದೇವೆ ಶವಾಸನ, ರಿಲ್ಯಾಕ್ಸ್ ಎಲ್ಲ ಮಾಡಬೇಕಾಗ್ತದೆ. ಹಾಗೆ ಶವಾಸನ ಆದ ಮೇಲೆ ನಾಡಿ ಶುದ್ಧಿ ಪ್ರಾಣಾಯಾಮ ಇದೆ, ಭ್ರಾಮರಿ ಇದೆ, ಅದೆಲ್ಲ ಮಾಡ್ಬೋದು. ಆದರೆ ಈ ಒಂದು ಸಂದರ್ಭದಲ್ಲಿ ನಾವು ಪುನಃ ಸುಖ ಪ್ರಾಣಾಯಾಮ ಒಂದು 3 ಬಾರಿ ತೋರಿಸ್ತೇವೆ. ಯಾಕಂದರೆ ಆರಂಭದಲ್ಲಿ ಸರಳ ಪ್ರಾಣಾಯಾಮ ಬಹಳ ಒಳ್ಳೆಯದು. ಅಂದು ಸ್ಪೆಷಲಿ ಈ ಕ್ವಾರಂಟೈನಲ್ಲಿದ್ದವರು ಅಥವಾ
ಇನ್ಫೆಕ್ಟೆಡ್ ಆದವರು ಅಥವಾ ಕೊರೋನಾ ಸಮಸ್ಯೆ ಇದ್ದವರಿಗೂ ಸಹ ಇದು ಬಹಳ ಸಹಕಾರಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ನಾವು ನಾಡಿ ಶುದ್ಧಿ ಪ್ರಾಣಾಯಾಮದ ಬಗ್ಗೆ ಎಲ್ಲ ಮಾಹಿತಿ ನೀಡ್ತೇವೆ. ಈಗ ಪುನಃ ಸರಳ ಪ್ರಾಣಾಯಾಮ ಆರಂಭದಲ್ಲಿ ಒಮ್ಮೆ ಗಮನಿಸಿದ್ದೇವೆ, ಇನ್ನೊಮ್ಮೆ ಇದು ಯಾವುದೇ ರೀತಿಯ ಅಡ್ಡ ಪರಿಣಾಮ ಇಲ್ಲ, ಎಲ್ಲರಿಗೂ ಮಾಡ್ಬೋದು. ಬೆಳಿಗ್ಗೆ ಅಥವಾ ಸಂಜೆ ಸಹ ಮಾಡ್ಬೋದು. ಖಾಲಿ ಹೊಟ್ಟೆ ಇರಬೇಕು, ಬೆನ್ನು ಕುತ್ತಿಗೆ ನೇರ, ದೇಹ ಸಡಿಲ, ಶೋಲ್ಡರ್ ಬಿಲ್ಲು, ಬ್ಯಾಕ್ ಎಲ್ಲ ಫ್ರೀ ಇರಬೇಕು. ಕಣ್ಣು ಮುಚ್ಚಿ ಉಸಿರನ್ನು ಹೊರಕ್ಕೆ ಬಿಡಬೇಕು. ಆಮೇಲೆ ದೀರ್ಘವಾಗಿ ಉಸಿರು ತಗೊಳ್ಬೇಕು, ದೀರ್ಘವಾಗಿ ಉಸಿರು ಬಿಡಬೇಕು. ಈ ರೀತಿ ದೀರ್ಘವಾಗಿ ಉಸಿರು ತಗೊಳ್ಳಾಗ ಚೆಸ್ಟ್ ಹೊಟ್ಟೆ ಎಲ್ಲ ದೊಡ್ಡದಾಗ್ತದೆ, ಪೂರ್ತಿ ಬಿಡುವಾಗ ಚಿಕ್ಕದಾಗಬೇಕು. ಈ ರೀತಿ 3 ಬಾರಿ 6 ಬಾರಿ 9 ಬಾರಿ ಅಭ್ಯಾಸ ಮಾಡಿ. ಇದೆಲ್ಲ ಸರಳ ಸರಳ ಪ್ರಾಣಾಯಾಮ ನಾವು ಕಲಿತ್ರೆ ಒಳ್ಳೆಯದು. ಸಿಂಪಲ್ ಟೆಕ್ನಿಕ್. ಒಮ್ಮೆಗೆ ಅಡ್ವಾನ್ಸ್ ಎಲ್ಲ ಹೋದರೆ ಕಷ್ಟ. ಈ ಬೇಸಿಕ್ ಪ್ರಾಣಾಯಾಮ ಕಲಿತರೆ ನಮಗೆ ಯಾವುದೇ ರೀತಿಯ ಅಡ್ಡ ಪರಿಣಾಮ ಇಲ್ಲ ಬಂಧುಗಳೇ. ಹಾಗೆ ಈ ಒಂದು ಸಂಚಿಕೆಯಲ್ಲಿ ಮುದ್ರಾ ಯೋಗ ಬೆಳಿಗ್ಗೆ ಸಂಜೆ ಖಾಲಿ ಹೊಟ್ಟೆ ಮಾಡಿ ಮುದ್ರೆ ಯಾವ ಹೊತ್ತಿ ಮಾಡ್ಬೋದು ಅದರ ಬಗ್ಗೆ ಸಹ ನಾವು ಮಾಹಿತಿ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೇವೆ. ಪ್ರಥಮವಾಗಿ ದಿನಾಲು ಆರಂಭದಲ್ಲಿ ಪ್ರಾಣ ಮುದ್ರೆ ಮಾಡಬೇಕು. ಇದು ಪ್ರಾಣಶಕ್ತಿ ಹೆಚ್ಚಾಗಲಿಕ್ಕೆ, ಅಂದರೆ ಹೆಬ್ಬೆರಳಿಗೆ ಕಿರುಬೆರಳು ಮತ್ತು ಉಂಗುರ ಬೆರಳನ್ನು ಮೃದುವಾಗಿ ಹೀಗೆ ಸ್ಪರ್ಶಿಸಬೇಕು. ಬೆನ್ನು ಕುತ್ತಿಗೆ ಎಲ್ಲ ನೇರ ಮಾಡಿ ಯಾವುದಾದ್ರು ಒಂದು ಆಸನ, ತೀರಾ ಕಷ್ಟ ಆದರೆ ಕುರ್ಚಿಯಲ್ಲಿ ಕೂತು ಅಥವಾ ಮಲಗಿಕೊಂಡು ಮಾಡ್ಬೋದು. ಆಸಕ್ತರಿಗೆ ಮಂತ್ರ ಹೇಳ್ಬೋದು. ಮಂತ್ರ ಸರ್ವ ವ್ಯಾಧಿನಿ ವಿನಾಶಿನಿ ಶಕ್ತಿ ಮಂತ್ರಕ್ಕಿದೆ ಬಂಧುಗಳೇ. ಹಾಗೆ ಅಂತೇಳಿ ಉಲ್ಲೇಖ ಇದೆ. ಈ ಪ್ರಾಣಮುದ್ರೆಯ ಮಂತ್ರ ಓಂ ಹಿರಣ್ಯ ಗರ್ಭಾಯ ನಮಃ, ಓಂ ಹಿರಣ್ಯ ಗರ್ಭಾಯ ನಮಃ, ಓಂ ಹಿರಣ್ಯ ಗರ್ಭಾಯ ನಮಃ ಅಂತೇಳಿ ಒಂದು 108 ಬಾರಿ ಮಂತ್ರ ಒಂದು 10 ನಿಮಿಷ ಎಲ್ಲ ಮಾಡಬೇಕು. ಅದಾದ ಮೇಲೆ ಈ ನಮ್ಮ ಆಕ್ಸಿಜನ್ ಲೆವೆಲ್ ಹೆಚ್ಚಾಗಲಿಕ್ಕೆ ನೋಡಿ ಆದಿ ಮುದ್ರೆ. ಇಲ್ಲಿ ಹೆಬ್ಬೆರಳು ಕಿರುಬೆರಳಿನ ಬುಡಕ್ಕೆ ಬರಬೇಕು, ಗಮನಿಸಿ ಬಂಧುಗಳೇ. ಆಮೇಲೆ ಎಲ್ಲ ಬೆರಳುಗಳನ್ನು ಮಡಿಸಬೇಕು. ಇನ್ನೊಮ್ಮೆ ಗಮನಿಸಿ, ಹೆಬ್ಬೆರಳು ಕಿರುಬೆರಳಿನ ಬುಡಕ್ಕೆ. ಇದು ಲಂಗ್ಸ್ ಕೆಪ್ಯಾಸಿಟಿ. ಕೆಲವು ಗೊರಕೆ ಹೊಡಿತಾರೆ. ಯಾಕೆ ಗೊರಕೆ ಹೊಡಿತಾರೆ ಅಂದರೆ ಇಲ್ಲಿ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗಿರ್ತದೆ. ಅದಕ್ಕೆ ಅವರು ಮಲಗಿಕೊಂಡು, ಬಹುಶಃ ನೀವು ನೋಡಿರೋದು ಎಳೆಯ ಮಗು ಹಾಸಿಗೆಯಲ್ಲಿ ಹೀಗೆ ಈ ರೀತಿ ಮಾಡಿಕೊಂಡಿರ್ತಾರೆ, ಕೈ ಮಡಚಿರ್ತಾರೆ. ಇದಕ್ಕೆ ಆದಿ ಮುದ್ರೆ ಹೇಳ್ತಾರೆ. ಇದು ಸಹ ಒಂದು ಉತ್ತಮವಾದಂತಹ ಶ್ವಾಸಕೋಶಕ್ಕೆ. ಇದಕ್ಕೆ ಭಾಳಷ್ಟು ಅರ್ಥಗಳಿವೆ, ಯಾಕೆ ಏನು ಅಂತೇಳಿ ನೋಡಿ. ಇದು ಅಗ್ನಿತತ್ವ, ಇದು ಜಲತತ್ವ. ಇಲ್ಲಿಯ ಬುಡಕ್ಕೆ ಹೊಟ್ಟೆಗಳು ಸ್ವಲ್ಪ ಜಲದ ಅಂಶನ ಕೆಲಸ ಮಾಡ್ತಾ ಇರ್ತದೆ. ಹಾಗೆ ಆಕ್ಸಿಜನ್ ಲೆವೆಲಿಗೂ ಸಹ ಬಹಳ ಸಹಕಾರಿ. ನೋಡಿ ಈ ರೀತಿ ಕಿರುಬೆರಳಿನ ಬುಡಕ್ಕೆ ಹೆಬ್ಬೆರಳಿನ ಅಗ್ನಿತತ್ವ ಸ್ಪರ್ಶಿಸಬೇಕು. ಒಂದು 15 ನಿಮಿಷ ಮಾಡಿ. ಈ ರೀತಿ ಕೂತ್ಕೊಳ್ಬೇಕು. ಮಂತ್ರ ಇಲ್ಲ. ಆದಿ ಮುದ್ರೆಯನ್ನು ಒಂದು 10 ನಿಮಿಷ ಅಭ್ಯಾಸ ಮಾಡಿ. ಮತ್ತು ಆಯಾಸ ಪರಿಹಾರಕ್ಕೆ ಈ ಹಿಂದಿನ ಸಂಚಿಕೆಯಲ್ಲಿ ಹೇಳುತ್ತೆ ಹಾಕಿನಿ ಮುದ್ರೆ. ಓಂ ಹ್ರೀಂ ದುಮ್ ದುಮ್ ದುರ್ಗಾಯೈ ನಮಃ, ಓಂ ಹ್ರೀಂ ದುಮ್ ದುಮ್ ದುರ್ಗಾಯೈ ನಮಃ, ಓಂ ಹ್ರೀಂ ದುಮ್ ದುಮ್ ದುರ್ಗಾಯೈ ನಮಃ ಅಂತೇಳಿ ಒಂದು 10 ನಿಮಿಷ. ಆಸಕ್ತರು ಮಂತ್ರ ಪಠಿಸ್ಬೋದು, ಕಡ್ಡಾಯ ಇಲ್ಲ. ಇದು ನಿತ್ರಾಣ ಕಮ್ಮಿ ಆಗಲಿಕ್ಕೆ, ಆಯಾಸ ಪರಿಹಾರಕ್ಕೆ, ವಿಟಮಿನ ಕೊರತೆ ನೀಗಲಿಕ್ಕೆ ಸಹ ಒಳ್ಳೆಯದು. ತುಂಬ ಒಳ್ಳೆಯ ಮುದ್ರೆ ಬಂಧುಗಳು. ಇದು ಮಾತ್ರ ನಮ್ಮ ನೇವಲಿಗಿಂತ ಈ ರೀತಿ ಮುಂದೆ ಇಟ್ಟು ಮಾಡಬೇಕು ಬಂಧುಗಳೇ. ಈ ಒಂದು ಕೇಶವ ಸ್ಮೃತಿ ಸಂವರ್ಧನಾ ಸಮಿತಿ ಸಂಘನಿಕೇತನ ಮಂಗಳೂರು ಹಾಗೂ ನಮ್ಮ TV ಚಾನಲ್ ಇವರ ಸಂಯೋಜನೆಯೊಂದಿಗೆ ಆರೋಗ್ಯಕ್ಕಾಗಿ ಯೋಗದ ಈ ಒಂದು ಸಂಚಿಕೆ ಮಾಲಿಕೆಯಲ್ಲಿ ಕೆಲವು ಆಯ್ದ ಆಸನಗಳನ್ನು, ಪ್ರಾಣಾಯಾಮ, ಆಮೇಲೆ 2-3 ಮುದ್ದೆಗಳನ್ನು ಸಹ ನಾವು ಕಲಿತಿದ್ದೇವೆ ಬಂಧುಗಳೇ. ಇಲ್ಲಿ ಕೊರೋನಾಕ್ಕೆ ಭಯ ಬೇಡ. ಸರ್ಕಾರ ನಿಯಮಗಳನ್ನು ಪಾಲಿಸೋಣ, ಮಾಸ್ಕ್ ಹಾಕೋಣ, ಸಾಮಾಜಿಕ ಅಂತರ ಅದೆಲ್ಲ ನಿಮಗೆ ತಿಳಿದಿದೆ. ಆದರೆ ಭಯಪಟ್ಟವುಗಳೇ ನಮ್ಮ ಸೆಲ್ಸ್ ಎಲ್ಲ ವೀಕ್ ಆಗ್ತದೆ, ಶೇಕ್ ಆಗ್ತದೆ, ಇನ್ನಷ್ಟು ಕಾಯಿಲೆಗಳು ಬರ್ತದೆ, ಹಾರ್ಟ್ ಅಟ್ಯಾಕ್ ಆಗ್ತದೆ. ನಾವು ಎಷ್ಟು ನೋಡಿದ್ದೇವೆ, ಭಯ ಬಂದವರಿಗೆ ತುಂಬ ಮಂದಿ ಹಾರ್ಟ್ ಅಟ್ಯಾಕ್ ಇದೆ. ಆದ ಕಾರಣ ಆ ಭಯ ಹೋಗುವಂಥ ಮೊನ್ನೆ ಹೇಳಿಕೊಟ್ಟಂಥ ಹೃಷಿಕೇಶನದ್ದು ಓಂ ಹೃಷಿಕೇಶಾಯ ನಮಃ ಅಂದರೆ ಆಕಾಶ ತತ್ವ, ಮಧ್ಯದ ಬೆಳನ್ನು ಈ ರೀತಿ ಇಟ್ಟುಕೊಂಡು, ಇದು ಭೃಗು ಮತ್ತು ಅಗಸ್ತ್ಯ ಋಷಿಗಳು ಹೇಳಿದ್ದು. ಹೆಪಿ ಹಾರ್ಮೋನ್ಸ್ ಬಿಡುಗಡೆ ಆಗಲಿಕ್ಕೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲಿಕ್ಕೆ ಈ ಮುದ್ರೆ ಮಾಡಿ ಬಂಧುಗಳೇ. ಇದೊಂದು ಹಿಂದಿನ ಕಾಲದ ಸ್ಪಿರಿಚುವಲ್ ಥೆರಪಿ. ಇದರಲ್ಲಿ ಮನೋಬಲ, ಆಧ್ಯಾತ್ಮಿಕ ಬಲ, ನಮ್ಮ ದೈವಿಕ ಬಲ ಎಲ್ಲ ಹೆಚ್ಚಾಗಲಿಕ್ಕೆ ಇದೊಂದು ಒಳ್ಳೆಯದು ಅಂತೇಳಿ ಉಲ್ಲೇಖ ಇದೆ ಬಂಧುಗಳೇ. ಇದಕ್ಕೆ ಮಂತ್ರ ಓಂ ಹೃಷಿಕೇಶಾಯ ನಮಃ, ಓಂ ಹೃಷಿಕೇಶಾಯ ನಮಃ ಅಂತೇಳಿ. ಇನ್ ಕೇಸ್ ಹಾಗೇನಾದ್ರು ಭಯ ಆದರೆ, ಕೆಲವರಿಗೆ ಬೇರೆ ಬೇರೆ ರೀತಿಯ ಭಯಗಳು, ಅದೆಲ್ಲ ಹೋಗಲಿಕ್ಕೆ ಇದು ಒಳ್ಳೆಯದು ಅಂತೇಳಿ. ಬೇಕಾದ್ರೆ ನೀವು ಪರೀಕ್ಷೆ ಮಾಡಿ ನೋಡಿ, 108 ಬಾರಿ ಮಾಡಿ, ಬೆಳಿಗ್ಗೆ ಸಂಜೆ 2 ಹೊತ್ತು ಮಾಡಿ. ಆವಾಗ ಇನ್ನೂ ಹೆಚ್ಚು ಕಾನ್ಫಿಡೆನ್ಸ್, ವಿಲ್ ಪವರ್ ಬರ್ತದೆ. ಇದಿಷ್ಟು ಸಂಕ್ಷಿಪ್ತ ಮಾಹಿತಿಯೊಂದಿಗೆ ನಾವು ಇವಾಗ ಸಮಾಪನಗೊಳಿಸ್ತಾ ಇದ್ದೇವೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ಪಡೆಯೋಣ ಹೇಳುತ್ತಾ ಅಲ್ಲಿವರೆಗೆ ವಂದನೆಗಳು.